ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿ ಪ್ರಸ್ತುತಿಪಡಿಸುವಂತಹ ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿ ಗಾನ ಕೋಗಿಲೆಗಳ ಕಲಾರವದ ಒಂದು ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮ. ಸೊ ಹಲವಾರು ಜನರ ಮನಸ್ಸನ್ನು ಗೆದ್ದಂತಹ ಒಂದು ಅದ್ಭುತ ಗಾಯಕರು ಇಲ್ಲಿ ಬಂದು ಹಾಡಿ ತಮ್ಮ ಪರಿಚಯವನ್ನು ಪರಿಚಯಿಸುವಂತಹ ಈ ಒಂದು ಕಾರ್ಯಕ್ರಮ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಯದುರಾಜ್ ಬೈಂದೂರ್ ಅವರು. ಸೊ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡಲು, ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಹೆದರಿಕೆಯ ನೋಟವೇಕೆ, ಒಡನಾಡಿ ನಾನಿರುವೆ ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀರಡಿಯ ಇಡುವೆಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ, ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೊಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡಲು. ಹಸೆ ಮಳೆಯು ನಮಗೆ ಎಂದು ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು. ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು, ಈ ನದಿಯ ಕಲರವೇ ಮಂತ್ರಗಳ ಘೋಷವು. ಸಪ್ತಪದಿ ನಡೆಯಾಯ್ತು, ಸಂಜರಂಗು ಆರತಿಯಾಯ್ತು, ಯುದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಾನೊಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡಲು, ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ. ಆಹಾ ಲಾ 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 ಸೊ ಇದರಲ್ಲಿ ನಿಮ್ಗೆ ಗೊತ್ತೇ ಇದೆ, ನಿಮ್ಮ ಒಂದು ನೆಚ್ಚಿನ ಹಾಡುಗಳನ್ನು ನೀವು ಹಾಡ್ತೀರಾ, ನಮ್ಮ ವೀಕ್ಷಕರು ಕೇಳ್ತಾರೆ. ಸೊ ಅದೇ ರೀತಿ ಈ ಒಂದು ಸಂಗೀತದಲ್ಲಿ ನಿಮಗೆ ಆಸಕ್ತಿ ಬಂದಿರೋದು ಹೇಗೆ? ಸಂಗೀತದ ಆಸಕ್ತಿ ಬಂದಿರೋದು ಹೇಗೆ ಅಂತ ಹೇಳೋಕೆ ನನ್ನ ಹತ್ರ ಖಂಡಿತವಾಗಿ ಅದಕ್ಕೆ ಉತ್ತರ ಇಲ್ಲ. ಓಕೆ. ಯಾಕಂತಂದ್ರೆ ಆ ಮನೆಯಲ್ಲಿ ಭಜನೆ ವಾತಾವರಣ ಇತ್ತು. ಓಕೆ, ಅದೇ ನಾನು ಕೇಳಿದ್ದೆ. ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಒಂದು ಈ ಸಂಗೀತದಲ್ಲಿ ಆಸಕ್ತಿ ಇದ್ದಿದ್ಯಾ ಮೊದಲು? ಅಂದ್ರೆ ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಯಾರಿಗಾದ್ರೂ? ಸೊ ಅದು ಯಾರಿಗೆ ಅಂತ ಒಂದು ಆಸಕ್ತಿ ಇತ್ತು? ಭಜನೆ ಮಾಡ್ತಿದ್ದು ನಮ್ಮಪ್ಪ. ಓಕೆ. ಅವರು ಸ್ಕೂಲ್ ಮೇಸ್ಟರ್ ಆಗಿದ್ರು. ಓಕೆ. ಮಜಾ ಅಂದ್ರೆ
ಅವರು ಸಂಜೆ ಇದು ಪೇಟೆಗೆ ಹೋಗಿ ಬರೋದ್ರೊಳಗೆ ನಾವು ಭಜನೆ ಮುಗಿಸ್ತಿದ್ವಿ. ಓಕೆ, ಬೇಗ ಆಗಿ ಹೋಗ್ಲಿ ಅಂತೇಳಿ. ಅದು ಮಜಾ. ಆದ್ರೆ ನಮ್ಮ ತಂದೆಯವರು ನಿಜವಾಗ್ಲೂ ಈಗಲೂ ನಾನು ನೆನಪಿದೆ, ಓಕೆ, ಅವರ ಧ್ವನಿ ಭೀಮಸೇನ್ ಜೋಶಿ ಅವ್ರ ತರ ಇತ್ತು. ಓಕೆ, ಭೀಮಸೇನ್ ಜೋಶಿ ಅವ್ರ ತರ ಇತ್ತು. ಓಕೆ, ಮತ್ತೆ ಮೂಲತಃ ಅವರೊಬ್ಬರು ಯಕ್ಷಗಾನ ಭಾಗವತರು, ಆದ್ರೆ ಯಾವುದೇ ಮೇಳದಲ್ಲಾಗ್ಲಿ ಅಥವಾ ಯಾವ್ದು ಮಾಡ್ಕೊಂಡಿಲ್ಲ, ಚಿಕ್ಕ ಮೇಳ ಅಂತ ಕಟ್ಕೊಂಡು ಅವರದೊಂದು ಕೆಲವೊಂದು ಇವ್ರನ್ನ ಕಟ್ಕೊಂಡು ತಿರುಗ್ತಿದ್ರು, ಅದೆಲ್ಲ ಗೊತ್ತು. ಆದ್ರಿಂದ ಬಹುತೇಕ ಹಾಡುವುದು ನನಗೆ ತಂದೆಯಿಂದ ಬಂತು. ಒಂದು ಇನ್ನೊಂದು ನಮ್ಮಮ್ಮ ಶೋಭಾನೆ ಪದ ಹಾಡ್ತಿದ್ರು. ಶೋಭಾನೆ ಪದ ಇದೆಯಲ್ಲ, ಅದು ಹಾಡಕ್ ಮದುವೆಗೆಲ್ಲ ಹೋಗ್ತಿದ್ರು ಆಗಿನ ಕಾಲದಲ್ಲಿ. ಅದೇ ಹೇಳ್ತಾರಲ್ಲ, ಫ್ಯಾಮಿಲಿಯಿಂದ ಇದ್ರೆ ಅದು ಮುಂದೆ ಬರ್ತದೆ ಅಂತ ಹೇಳಿ. ಸೊ ಹಾಗೆ ನಿಮ್ಮ ಅಪ್ಪ ಅಮ್ಮನಿಂದವೇ ನಿಮ್ಗೆ ಈ ಒಂದು ಆಸಕ್ತಿ ಬಂದಿರೋದು ಅದೊಂದು ಮತ್ತೆ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಇಂತ ಒಂದು ಧ್ವನಿ ಸಿಗೋದಿಲ್ಲ. ಸೊ ಆಯ್ಕೆ ಮಾಡಿ ಕೊಡ್ತಾರೆ ದೇವರು ಕೂಡ ಅಲ್ವಾ? ಬಹಳ ಹೌದು. ಆ ರೀತಿಯಿಂದ ಆ ಮನೆ ವಾತಾವರಣ ಬೆಳೆದು ಬಂದಿತ್ತಲ್ಲ. ಆದ್ರೆ ನನ್ಗೆ ನಿಜವಾಗ್ಲೂ ಇವತ್ತಿಗೂ ನನಗೆ ಆಶ್ಚರ್ಯ ಆಗುತ್ತೆ, ಭಜನೆ ಮತ್ತು ಯಕ್ಷಗಾನ ಎರಡೂ ನನ್ನ ಆಕರ್ಷಣೆ ಮಾಡಲಿಲ್ಲ. ಭಜನೆ ಮತ್ತು ಯಕ್ಷಗಾನ ನನಗೆ ಯಾವತ್ತೂ ಆಕರ್ಷಣೆ ಮಾಡಲಿಲ್ಲ. ಅದು ಇವತ್ತು ಯಾಕೆ ಅಂತ ದೊಡ್ಡ ಪ್ರಶ್ನೆ ಇದೆ ನನಗೆ. ಇವತ್ತೆಲ್ಲರೂ ಕೂಡ ಭಜನೆ ಮಾಡ್ತಾರೆ, ಹಾಡ್ತಾರೆ, ಭಕ್ತಿಗೀತೆಗಳನ್ನ ಹಾಡ್ತಾರೆ. ನನಗದು ಸೆಳೆವೇ ಆಗಲಿಲ್ಲ. ಅದು ಇವತ್ತಿಗೂ ಒಂದು ಸೆಳೆತ ಇದೆ ಅಂದ್ರೆ ಹಳೆಯ ಹಾಡುಗಳು ಮಾತ್ರ ಇವತ್ತಿಗೂ ಸೆಳೆತಾ ಇದೆ. ನಿಜವಾಗ್ಲೂ ಕಮ್ಮಿ ಅಂತ ಹಳೆಯ ಹಾಡುಗಳು ಮತ್ತೆ ನೆನಪಿಸಿದ್ರಿ ನೀವು. ಸೊ ಯಾಕೆಂದ್ರೆ ಇತ್ತೀಚೆಗೆ ಎಲ್ಲರೂ ಕೂಡ ಇತ್ತೀಚಿನ ಹಾಡುಗಳನ್ನ ಇಷ್ಟಪಡ್ತಾರೆ, ಹಾಡ್ತಾರೆ ಕೂಡ. ಸೊ ಮುಂಚಿನ ಹಾಡುಗಳು ಕೇಳೋದಕ್ಕೆ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ ಇವಾಗ. ಸೊ ಅಂತದ್ರಲ್ಲಿ ನೀವು ಈ ಹಳೆಯ ಹಾಡುಗಳನ್ನ ಮತ್ತೆ ಎಲ್ಲರಿಗೂ ನೆನಪಿಸಿದ್ರಿ, ತುಂಬಾ ಖುಷಿ ಆಯ್ತು ನೀವು ಹಾಡಿರೋದೆಲ್ಲ. ಸೊ ಅದೇ ರೀತಿ ಈ ಒಂದು ಫೀಲ್ಡ್ಗೆ ನೀವು ಬಂದು ಎಷ್ಟು ಸಮಯ ಆಯ್ತು? ಸಾಧಾರಣ ನಾವು 1990ರಲ್ಲಿ ಇದಕ್ಕೆ ಶುರು ಮಾಡಿದ್ದು, ನಾವು ಹೆಜ್ಜೆ ಇಟ್ಟದ್ದು. ಅದಕ್ಕೂ ಮೊದಲಿತ್ತು. ಈ ಪ್ರಥಮತಃ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಸಾಂಗ್ ಹಾಡಿದ್ದು ನ್ಯಾಯವೇ ದೇವರು ಆಕಾಶವೇ ಬೀಳನ ಮೇಲೆ ಅಂತ. ನನ್ನ ಜೀವನದಲ್ಲಿ ನಾನು ಹುಟ್ಟಿದ ನಂತರ ಮೊದಲು ಹಾಡಿದ ಗೀತೆ ಅದೇ. ಅದು ಎಲ್ಲಿ ಅಂತ ಕೇಳಿದ್ರೆ ಮಜಾ ಇದೆ ಅದಕ್ಕೆ. ಆಗ ನಾನು 3ನೇ ಕ್ಲಾಸ್, ಪಕ್ಕಾ ನೆನಪಿದೆ ನನಗೆ, 3ನೇ ಕ್ಲಾಸ್. ಆಗ ಆ ಟೈಮಲ್ಲಿ ನ್ಯಾಯವೇ ದೇವರು ರಿಲೀಸ್ ಆಗಿತ್ತೆ. ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಉಪ್ಪುಂದ ಅಂತ ಊರಿದೆ, ಉಪ್ಪುಂದ ಅಂಬಾಗಿ. ಅಲ್ಲಿ ದುರ್ಗಾಪರಮೇಶ್ವರಿ ಟೆಂಪಲ್ ಇದೆ. ಆ ಟೆಂಪಲ್ ರಥೋತ್ಸವ ಆಗುತ್ತೆ. ಆ ಸಂದರ್ಭದಲ್ಲಿ ಆವತ್ತು ಜಾತ್ರೆಗೆ, ಉಪ್ಪುಂದ ಜಾತ್ರೆಯ ಪ್ರಯುಕ್ತ ನ್ಯಾಯವೇ ದೇವರು ಪಿಕ್ಚರ್ ನಮ್ಮ ಬೈಂದೂರಿನ ಥಿಯೇಟರ್ ಅಲ್ಲಿ ಆಯ್ತಾ. ಅದನ್ನು ನಮ್ಮ ಮನೆಯಲ್ಲ ಹೋಗಿದ್ರು. ಆಗ ರಾಜ್ಕುಮಾರ್ ಬಹಳ ಫೇಮಸ್. ಅವರಂದ್ರೆ ರಾಜ್ಕುಮಾರ್ ಅಂದ್ರೆ ಬಹಳ ಇಷ್ಟ, ಈಗಲೂ ಇದೆ, ಇಲ್ಲ ಅಂತಿಲ್ಲ, ಇಷ್ಟ ಇತ್ತು. ಆ ಹಾಡು ಬಹಳ ಸೆಳೆತಾಗಿತ್ತು ನನಗೆ. ಆ ಹಾಡು ಹಿಂಗೆ ಗುರುತಿದೆ ಬಿಟ್ರೆ ಮನೇಲಿ ರೇಡಿಯೋ ಬೇರೆ ಇತ್ತು. ಅದನ್ನ ಕೇಳ್ಕೊಳ್ಳೋದು, ಮಾಡೋದು, ಹಾಡೋದು, ಏನಾದ್ರು ಬಂದ್ರೆ ನೆನೆಸ್ಕೊಳ್ಳೋದು. ಕ್ಲಾಸಲ್ಲಿ ಒಂದ್ ದಿವಸ ಫ್ರೀ ಪೀರಿಯಡ್ ಇತ್ತು. ಆವತ್ತು ಯಾರು ಮೇಸ್ಟ್ರು ಇದ್ರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೇಸ್ಟ್ರು ಇದ್ರು ಅಥವಾ ಮಿಸ್ ಇದ್ರು ಗೊತ್ತಿಲ್ಲ, ನಾವು ಟೀಚರ್ ಅಂತಿದ್ವಿ, ಟೀಚರ್ ಅಂತ ಹೇಳಿ. ಯಾರಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಯಾರಾದ್ರೂ ಹಾಡ್ಬೇಕಪ್ಪ, ಟೈಮ್ ಪಾಸ್ ಆಗ್ಬೇಕು ಅಂತ ಹಾಡಿ ಅಂದ್ರ ನನ್ನ ಫ್ರೆಂಡ್ ಅಲ್ಲಿ ನನ್ನ ಪಕ್ಕ ಕೂರೋದು ವಿಜಯಶಂಕರ್ ಭಟ್ ಅಂತ, ಈಗ ಅರ್ಚಕರ್ ಅವರು, ಅವರೊಂದು, ಮತ್ತೆ ಇಕ್ಬಾಲ್ ಅಂತ, ಅವನು ಬೇಕರಿ ಇಟ್ಕೊಂಡಿದ್ದಾನೆ. ಈಗ ಊರಿಗೆ ಹೋದ್ರೆ ಅವರಿಬ್ರು ಸಿಗ್ತಾರೆ. ನೀನ್ ಹಾಡೋ ಅಂತ ನಾನು ಫ್ರೆಂಡ್ಸ್ ಜೊತೆಗೆಲ್ಲ ಹಿಂಗೆ ಹಾಡು ಅಂತ. ಕಡೆಗೆ ಏನ್ ಮಾಡೋದು, ಹಾಡ್ಲೇಬೇಕಾಯ್ತು. ಹಾಡ ಅಂತ ಸರ್ ಹೇಳಿದ್ರಂತ ಕೈ ಕಟ್ಕೊಂಡು ಹಾಡಿದ್ದು ಇದೇ ಹಾಡು ಹಾಡಿದ್ದು. ಇದೇ ಹಾಡು ಹಾಡಿದ್ಮೇಲೆ ಮೇಷ್ಟ್ರು ಅವ್ರು ಏನಂದ್ರು, ಯಾರದು ನಿನ್ನ ಆಕಾಶ ಬೀಳಲಿ, ನಾನಿಂದ ನಿನ್ನ ಕೈ ಬಿಡ, ಯಾರಿಗೆ ಹೇಳದ್ ಹೇಳಿ, ಇಲ್ಲಿದ್ರಲ್ಲ ಯಾರಿಗೆ ಹೇಳಿದ. ಅಯ್ಯೋ ಭಗವಂತ, ನನಗೊಂದು ನಾಚಿಕೆ ಆಗಿ ಸಂಕಟ ನನಗೆ. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ನನಗದು, ಇವತ್ತಿಗೂ ಕಣ್ ಮುಂದಿದೆ. ಅದು ಯಾರು ಮೇಷ್ಟ್ರು ಅಂತ ನಿಜವಾಗ್ಲೂ ಅದು ನಿಮ್ಗೆ ನೆನ್ಪಿದೆ ಅಲ್ಲ. ಸೊ ಇವಾಗ ಒಂದು ನೀವು ಸಿಂಗರ್ ಆಗಿದ್ದೀರಾ, ಸೊ ಆಗ್ಲೂ ಕೂಡ ನೀವು ಅದನ್ನ ನೆನ್ಪಿಸ್ಕೊಂಡಿರಲ್ಲ, ಅದು ನಿಜವಾಗ್ಲೂ ನಾಚಿಕೆ ಪಟ್ಟದಿದೆಯಲ್ಲ, ನಾನು ಮರಿಲಿಕ್ಕೆ ಸಾಧ್ಯವಿಲ್ಲ. ಹುಡುಗಿಯರೆಲ್ಲ ನಾ ಕಡಿದ್ರು ಆವಾಗಲ್ಲ, ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಏಜ್ ಅಲ್ಲಿ ಬರ್ಬೇಕಿದ್ರೆ ಹುಡುಗರೆಲ್ಲ ಮಾತಾಡ್ತಿದ್ರೆ ನಾವು. ಈಗಂತೂ ನನ್ನ ಮಗಳ ಕಾಲದಲ್ಲಿ ನಾನು ನೋಡ್ತಿದ್ದೆ, ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಇದ್ರು. ನಮ್ಗೆ ಶಿಕ್ಷೆ ಅಂದ್ರೆ ಏನ್ ಗೊತ್ತಾ, ಹುಡುಗಿಯರ ಪಕ್ಕದಲ್ಲಿ ಕುಳಿಸೋ ದೊಡ್ಡ ಶಿಕ್ಷೆ ಆಗ ಸ್ಕೂಲಲ್ಲಿ. ನಿಜವಾಗ್ಲು ಹುಡುಗಿಯರ ಪಕ್ಕ ಕುಳಿಸೋ ದೊಡ್ಡ ಶಿಕ್ಷೆ, ಹುಡುಗಿಯರನ್ನ ಹುಡುಗರ ಪಕ್ಕ ಕುಳಿಸ್ತಾರೆ ದೊಡ್ಡ ಶಿಕ್ಷೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವ್ದಿಲ್ಲ, ಮರ್ಯಾದೆ ಪ್ರಶ್ನೆ. ಈಗ ಕಾಮನ್ ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ ಆಗ್ತಾರೆ, ಸೊ ಅದು ಬೇರೆ, ಆಗಿಂತ ಮಜವೇ ಬೇರೆ ಆಗಿತ್ತು. ಹಾಗಾಗಿ ಎಲ್ಲ ಹುಡುಗಿಯರ ಪಕ್ಕ ಕುಳಿಸ್ತಾರೆ ಅಂತ ನನಗೆ ಭಯ ಇತ್ತು. ಅದು ನೆನಪಿದೆ. ನೀವ್ ಹೇಳಿದ್ರಲ್ಲ ಆ ನಾಚಿಕೆ ಆಯ್ತು ಆ ಟೈಮ್ ಅಲ್ಲಿ ನನಗೆ ಫಸ್ಟ್ ಹಾಡಿರೋ ಸಾಂಗ್ ಅಂತೇಳಿ. ಸೊ ಕೆಲವರು ಏನ್ ಮಾಡ್ತಾರೆ, ಆ ನಾಚಿಕೆ ಆಯ್ತು ಅಂತ ಅದನ್ನ ಬಿಟ್ಟು ಬಿಡ್ತಾರೆ. ಸೊ ನೀವು ಈ ಸಂಗೀತವನ್ನೇ ಮತ್ತೆ ಮುಂದುವರಿಸ್ಕೊಂಡು ಅದನ್ನ ಚಾಲೆಂಜ್ ಆಗಿ ತಕೊಂಡು ಮುಂದುವರಿಸಿ ಒಂದೀಗ ಅದ್ಭುತ ಒಂದು ಗಾಯಕರಾಗಿದ್ದೀರಾ.
ಚಿಲುಮೆಯ ಧಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಉಲವಿನ ಚಿಲುಮೆಯ ತಾರೆ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ತಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ ಕೈ ಬಳೆನಾದದ ಗುಂಗನು ಅಳಿಸಲಾರೆ ಮೈ ಮನಸೂಲುವ ಮತ್ತನು ಮರೆಯಲಾರೆ ಕೈ ಬಳೆನಾದದ ಗುಂಗನು ಅಳಿಸಲಾರೆ ಮೈ ಮನಸೂಲುವ ಮತ್ತನು ಮರೆಯಲಾರೆ ರೂಪಸಿರಂಭೆಯ ಸಂಗವ ತೊರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ಧಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ ಸೊ ಅದೇ ರೀತಿ ನಿಮ್ಮ ಈ ಒಂದು ಸಂಗೀತದ ಜರ್ನಿ ಪಯಣ ಹೇಗಿತ್ತು? ಇಲ್ಲೊಂದು ಮಜಾ ಇದೆ. ಹಾ, ನನ್ನ ಕ್ಲಾಸ್ಮೇಟ್ ಇನ್ನೊಬ್ಬ ರಾಜಗೋಪಾಲ್ ವೈದ್ಯ ಅಂತ, ಹಾ, ಅವ್ನು ಕೂಡ ಈಗಲೂ ಸಿಗ್ತಾನೆ ನಮಗೆ. ಓಕೆ. ಸೊ ಅವ್ನು ಆ್ಯಕ್ಚುಲಿ ರಿದಮ್ ಸೆಕ್ಷನಲ್ಲಿ ತುಂಬ ಇಂಟೆಲಿಜೆಂಟ್ ಇತ್ತು, ಹಾ, ಆದ್ರೆ ಆ ಫೀಲ್ಡಿಗೆ ಬರಲಿಲ್ಲ. ಹಾ, ಅವನೊಂದು ಅಜ್ಜನ ಮನೆ ಇತ್ತು. ಓಕೆ. ಎಲ್ಲಿ ಅಂದರೆ ನಮ್ಮ ಮನೆಯಿಂದ ತುಂಬ ದೂರ ಬರ್ಬೇಕು ನಾವು. ಹಾ, ಪೇಟೆಗೆ ಬಂದು, ಪೇಟೆಯಿಂದ ಬೈಪಾಸ್ ಅಂತಿದೆ, ಈಗಲೂ ಇದೆ ಅದು. ಓಕೆ. ಅಲ್ಲಿ ಬಂದು ಸ್ವಲ್ಪ ಮುಂದೆ ಹೋದ್ರೆ ಥಿಯೇಟರ್, ಟೂರಿಂಗ್ ಥಿಯೇಟರ್ ಆಫೀಸ್ ಅದು, ಅಲ್ಲಿ ಬರ್ಬೇಕು. ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದ್ರೆ ಅವನ ಅಜ್ಜನ ಮನೆ ಇತ್ತು. ಅವನ ಅಜ್ಜ ಮಿಲಿಟರಿಲಿರೋರು. ಓಕೆ. ಆಯ್ತಾ, ಮಿಲಿಟರಿಲಿದ್ದವರು ಮನೆ ಖಾಲಿ ಬೇರೆ, ಕೀ ಇವನ ಮನೆಯಿಂದ ಕೀ ಇಸ್ಕೊಂಡು ಬರೋ ನೀವು. ಓಕೆ. ಇವನಿಗೆ ಬಾರ್ಸೋ ಚಟ, ಬಡಿಯೋ ಚಟ, ನುರ್ಸೋ ಚಟ, ಡ್ರಮ್ಸ್, ಡ್ರಮ್ಸ್ ಎಲ್ಲ. ನನಗೆ ಹಾಡೋ ಚಟ ಬಿಟ್ಟು ನನಗೆ ರಿದಮ್ ಸೆಕ್ಷನ್ ಅಲ್ಲಿ ನಾನು ಈಗಲೂ ಎಂಥದ್ದು ಇಲ್ಲ ನಾನು. ಆಯ್ತಾ, ಹಾಗಿತ್ತು. ನಾವಿಬ್ರು ಸಂಜೆ ಆದ ತಕ್ಷಣ ಸ್ಕೂಲ್ ಬಿಟ್ಟ ನಂತರ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ಳೋದು, ಸ್ಕೂಲಲ್ಲೇ ಮಾಡೋದು. ನಾನು ಸಂಜೆ ಬಂದ್ಬಿಡ್ತಿದ್ದೆ ನಾನು ಈ ಕಡೆ. ಬಂದು ಅವನ ಮನೆಗೆ ಹೋಗೋದು, ಅವನ ಮನೆಗೆ ಹೋಗಿ ಅವನು ಬಾರಿಸೋದು, ನಾನು ಪದ್ಯ ಹಾಡೋದು.
ಇನ್ನೊಂದು ಗಮ್ಮತ್ ಅಂದ್ರೆ ಈಗ ನಮ್ಗೆ ಹೊಸ ಪದ್ಯ ಕಲಿಬೇಕಪ್ಪ, ಏನ್ ಮಾಡೋದು ಅಂದ್ರೆ ಥಿಯೇಟರ್ ಇದೆ ಅಲ್ಲಿ, ಥಿಯೇಟರ್ ಹಿಂದ್ಗಡೆ ಹೋಗಿ ನಿಂತ್ಕೊಳ್ಳೋದು, ಒಳಗೆ ಹೋಗ್ಲಿಕ್ಕೆ ಇದಿಲ್ಲ ಆಯ್ತಾ. ವಾರಕ್ಕೊಂದು ಪಿಕ್ಚರ್ ನೋಡೋದು ಅಥವಾ ತಿಂಗಳಿಗೊಂದು ಪಿಕ್ಚರ್ ನೋಡ್ಬೇಕಿದ್ರೆ 10 ಪೈಸೆ 5 ಪೈಸೆ ದೊಡ್ಡ 25 ಪೈಸೆ ದೊಡ್ಡದು ನಮ್ಗೆ, ಹಿಂದ್ ದೊಡ್ಡದು ನಮ್ಗೆ ಯಾರು ಕೊಡ್ತಿರಲ್ಲ, ಸಿಗ್ತಾನೂ ಇರಲಿಲ್ಲ. 10 ಪೈಸೆ 5 ಪೈಸೆ 10 ಪೈಸೆ 20 ಪೈಸೆ ಎಲ್ಲ ಸಿಕ್ತಿತ್ತಲ್ಲ, ಅದೆಲ್ಲ ಒಟ್ಟು ಮಾಡ್ಕೊಂಡು ಈಗಿನ ಮಕ್ಕಳಿಗೆ 10 ಪೈಸೆ 20 ಪೈಸೆ ಅಂದ್ರೆ ಗೊತ್ತಿಲ್ಲ, ನೋಡೇ ಇಲ್ಲ, ಆ ನಾಣ್ಯನೇ ನೋಡಿಲ್ಲ, ಮೊಬೈಲ್ ನೋಡಿರ್ತಾರೆ ಈಗ ಬಿಟ್ರೆ. ಅದೆಲ್ಲ ಇತ್ತು. 10 ಪೈಸೆಗೆ ಐಸ್ ಕ್ರೀಮ್ ಸಿಕ್ತಿತ್ತು, 5 ಪೈಸೆಗೆ ಮುರಿದೋರ್ದು ಐಸ್ ಕ್ರೀಮ್ ಸಿಕ್ತಿತ್ತು ಅವಾಗೆಲ್ಲ. ಹಾಗೆ 10 ಪೈಸೆ ಇಲ್ಲಿ ಒಟ್ಟು ಮಾಡ್ಕೊಂಡು, ನಾನು ಚಿಕ್ಕವನಿರ್ಬೇಕಾದ್ರೆ 60 ಪೈಸೆ, ಅದು ಎಲ್ಲಿ ಗಾಂಧಿ ಕ್ಲಾಸ್ ಸ್ಕ್ರೀನ್ ಹತ್ರ ಹೋಗಿ ಕೂತ್ಕೊಳ್ಳೋದಿದ್ರೆ 60 ಪೈಸೆ ಇತ್ತು. 60 ಪೈಸೆ ತುಂಬಾ ವರ್ಷದ ನಂತರ 90 ಪೈಸೆಗೆ ಡಂಪ್ ಮಾಡಿದ್ರೆ ಅಲ್ಲಿ ಅಷ್ಟಿತ್ತು. 90 ಪೈಸೆನ ಒಟ್ಟು ಮಾಡ್ಬೇಕು, ಎದುರು ಕೂತ್ಕೊಂಡು ಪಿಕ್ಚರ್ ನೋಡ್ಬೇಕು. ಆ 90 ಪೈಸೆ ಒಟ್ಟು ಮಾಡ್ಬೇಕು ತುಂಬಾ ಕಷ್ಟ ಸಿಗ್ತಿರ್ಲಿಲ್ಲ. ಓಕೆ ವೀಕ್ಷಕರೇ, ಯದುರಾಜ್ ಬೈಂದೂರು ಇವ್ರ ಜೊತೆ ಮಾತುಕತೆ ಮತ್ತೆ ಮುಂದುವರಿಸೋಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. रूप तेरा मस्ताना प्यार मेरा दीवाना, रूप तेरा मस्ताना प्यार मेरा दीवाना, भूल कोई हमसे ना हो जाए, रूप तेरा मस्ताना प्यार मेरा दीवाना, भूल कोई हमसे ना हो जाए. रात नशीली मस्त समा है, आज नशे में सारा जहां है, रात नशीली मस्त समा है, आज नशे में सारा जहां है, आए शराबी मौसम बहकाए, रूप तेरा मस्ताना प्यार मेरा दीवाना, भूल कोई हमसे ना हो जाए. आंखों से आंखें मिलती है ऐसे, बेचैन होके तूफान जैसे, आंखों से आंखें मिलती है ऐसे, बेचैन होके तूफान जैसे, आज कोई साहिल से टकराए, रूप तेरा मस्ताना प्यार मेरा दीवाना, भूल कोई हमसे ना हो जाए. रोक रहा है हमको जमाना, दूर ही रहना पास न आना, रोक रहा है हमको जमाना, दूर ही रहना पास न आना, कैसे मगर कोई दिल को समझाए, रूप तेरा मस्ताना प्यार मेरा दीवाना, भूल कोई हमसे ना हो जाए, रूप तेरा मस्ताना प्यार मेरा दीवाना, भूल कोई हमसे ना हो जाए.
ಹಾಗೆ ನೀವು ಹೊಸ ಪದ್ಯ ಕಲಿಬೇಕಾದ್ರೆ ಥಿಯೇಟರ್ ಹಿಂದ್ಗಡೆ ಹೋಗಿ ನಿಂತ್ಕೊಳ್ಳೋದು. ಅವನೆಲ್ಲ ಮ್ಯೂಸಿಕ್ನೆಲ್ಲ ಮನಸ್ಸಲ್ಲಿ ಇಟ್ಕೊತಿದ್ದ, ನಾನು ಹಾಡು ಮಾತ್ರ ಟ್ಯೂನ್ ಮಾತ್ರ ಮನಸ್ಸಲ್ಲಿ ಇಟ್ಕೊತಿದ್ದೆ, ಬರೋದು ಮಧ್ಯೆ ಹಾಡು ಬರ್ದಿದ್ರೆ ಗುನ್ಗುನ್ ಮಾಡೋದಷ್ಟೇ. ಅವನು ಪಕ್ಕ ಎಂತ ಮಾಡ್ತಿದ್ದ, ಎಲ್ಲ ಪೀಸ್ ಟು ಪೀಸ್ ಬಾಯಲ್ಲಿ ಹಾಡ್ತಿದ್ದ ಮಾಡ್ತಿದ್ದ. ಎಲ್ಲದು ಎಲ್ಲ ಕೀಬೋರ್ಡ್ ಐಟಮ್ ಇರ್ಬೋದು, ಗಿಟಾರ್ ಐಟಮ್ ಇರ್ಬೋದು, ಸ್ಯಾಕ್ಸ್ ಇರ್ಬೋದು, ಅದ್ರ ಏನ್ ಬರ್ತಲ್ಲ ಅದೆಲ್ಲ ಬಾಯಲ್ಲಿ, ರಿದಮ್ ಸೆಕ್ಷನ್ ಮಾತ್ರ ಕೈಯಲ್ಲಿ. ಅದು ಹೆಂಗಿರ್ತಿತ್ತಂದ್ರೆ ಈ ತಾರ್ ಇದೆಯಲ್ಲ, ರೋಡ್ ಹಾಕೋ ತಾರು ಡ್ರಮ್ ಇದೆಯಲ್ಲ, ಆವಾಗಿಂದ ಕಬ್ಬಣದ ಡ್ರಮ್ ಬರ್ತಿತ್ತು, ಅದೊಂದು 2-3 ಡ್ರಮ್ ಇತ್ತು ಅವನು. ಅದು ಮತ್ತೆ ಅಜ್ಜನದ್ದು ಮಿಲಿಟರಿ ಟ್ರಂಕ್ ಇದೆ ಪೆಟ್ಟಿಗೆ, ಆಮೇಲೆ ಮರದ್ದು ಒಂದು 2-3 ಪೆಟ್ಟಿಗೆ ಇದೆ, ಅದೆಲ್ಲ ನಾವು ರಾಶಿ ಹಾಕೊಂಡು ಅದ್ರಲ್ಲೆಲ್ಲ ಓಡಾಡ್ಕೊಂಡು ಬಾರಿಸ್ತಿದ್ದ. ಈಗಲೂ ನನ್ಗೆ ನೆನಪಿದೆ. ಅವನು ಮೊನ್ನೆ ಇದ್ರಲ್ಲಿ ಬರ್ತಿದ್ದ, ಏ ಗಡ ನಾವು ಅಜ್ಜನ ಮನೇಲಿ ಬಾರಿಸ್ತಿದ್ ನೆನಪಿತ್ತಲ್ಲ ನಿಂಗೆ ಅಂತ. ಇವಾಗ ಎಲ್ಲಿದ್ದಾರೆ ಅವರು? ಈಗ ಊರಲ್ಲೇ ಇದ್ರು, ಬೈಂದೂರಲ್ಲೇ ಇದ್ದಾರೆ. ಬಟ್ ಅವರು ಕೂಡ ಸಿಂಗರೇ? ಇಲ್ಲ ಈಗ ಇದು ಸ್ಟಾರ್ ಮೇಕರ್ ಅದ್ರಲ್ಲ ಹೀಗೆ ಸುಮ್ಮನೆ ಹಾಡ್ತಾನೆ ಮಾಡ್ತಾನೆ. ಬಟ್ ಒಳ್ಳೆ ರಿದಮ್ ಇದೆ. ಈ ತರ ಪಯಣ ಮಾಡ್ಕೊಂಡು ಆಗ ನಾವೇನ್ ಮಾಡಿದ್ವಿ, ನಮ್ಗೊಂದು ಕನಸು, ನಾವೆಲ್ಲ ಇಬ್ರು ಸಹ ಸಾಯಂಕಾಲ ಸಿಕ್ತಿದ್ವಲ್ಲ, ನಮ್ದೊಂದು ಟ್ರೂಪ್ ಕಟ್ಕೊಂಡ್ರೆ ಹೆಂಗೋ ರಾಜ್ಗೋ ಅಂತ ನಾನು ಹೇಳೋದು. ಹೌದು ಮಾರ, ಒಂದು ಟ್ರೂಪ್ ಮಾಡ್ಬೇಕು ನಾವು, ಮುಂದಾದ್ರೂ ಒಂದು ಟ್ರೂಪ್ ಮಾಡ್ಕೋಬೇಕು ನಾವು, ದೊಡ್ಡದು ಆರ್ಕೆಸ್ಟ್ರಾ ಕಲಾವಿದರಾಗಬೇಕು ಹೀಗೆ. ಆಗ ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಗೆ ಆರ್ಕೆಸ್ಟ್ರಾ ಕಂಡಿದ್ರೆ ವಸುಧಾ ಆರ್ಕೆಸ್ಟ್ರಾ ಅಂತ ಬಸರು ಇದ್ದು, ಅವ್ರು ಬಂದ್ರೆ ನಮ್ ದೊಡ್ಡ ಸ್ಟಾರ್ಗಳ ಅವರು. ಅಲ್ಲಿ ವೆಂಕಟೇಶಾಚಾರ್ಯ ಇರ್ಬೋದು, ಭಾಸ್ಕರಾಚಾರ್ಯ, ಮತ್ತೆ ಉದಯ್ ಕುಮಾರ್, ವಿಜಯ್ ಕುಮಾರ್, ಆಮೇಲೆ ಗೊತ್ತಾಯ್ತು ಸತೀಶ್, ಆಮೇಲೆ ಇವರು ಭಾಸ್ಕರಾಚಾರ್ಯ, ಈಗ ಫೇಮಸ್ ಕೀಬೋರ್ಡಿಸ್ಟ್ ಅವರು. ನಂಗಂತೂ ಗುರು ಮತ್ತು ಅಣ್ಣನ ಸಮಾನ ಅವರಿಬ್ರು ಸಹ ಅವರು ತುಂಬಾ. ಹಾಗಾಗಿ ಅವರೆಲ್ಲ ಬರುವಾಗ ನಮ್ಗೆ ದೊಡ್ಡ ಹಬ್ಬ, ಒಂದು ದೊಡ್ಡ ಫಂಕ್ಷನ್ ಆಗುತ್ತೆ. ನಾವು ಹೇಗೆ ಎಲ್ಲಿವರೆಗಂದ್ರೆ ಸ್ಕ್ರೀನ್ ಹಾಕಿರ್ತಾರೆ, ರೆಡ್ ಸ್ಕ್ರೀನ್ ಫಸ್ಟ್. ಈಗ ಅಂಕದ ಪರದೆ ಹಾಕೋದಿಲ್ಲ, ಇಲ್ಲ ಫಸ್ಟ್ ಕೆಂಪು ಸ್ಕ್ರೀನ್ ಹಾಕಿರ್ತಾರೆ. ಕೆಂಪು ಸ್ಕ್ರೀನ್ ಹಿಂದೆಲ್ಲ ಸೆಟ್ ಮಾಡ್ತಾರಲ್ಲ, ಸೆಟ್ ಮಾಡ್ಕೊಂಡು ಆ ಗಿಟಾರ್ ಟ್ಯೂನು, ತಬಲದ್ದು ಇದು ಶ್ರುತಿ ಮಾಡೋ ಟ್ಯೂನ್, ಕೀಬೋರ್ಡ್ ಟ್ಯೂನ್ ಅದೆಲ್ಲ ಕೇಳ್ಬೇಕು. ಅದು ಕೇಳಿದ್ರೆ ಮಾತ್ರ ಪಕ್ಕ ನಮ್ಗೆ ಸ್ಟಾರ್ಟ್ ಅಂತ ಅರ್ಥ. ಎಷ್ಟೊತ್ತಿಗೆ ಶುರು ಆಗೋದಕ್ಕಿಂತ ಮೊದಲು ನಾವು ರೆಡಿ ಆಗಿರ್ತೀರಿ, ಚಡ್ಡಿ ಹಾಕೊಂಡು ಅದು ಖುಷಿ. ಆವಾಗ ಅದಕ್ಕೆ ಗಿಟಾರ್ ಟೈಮ್ 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 ಮಾಡೋದು, ಏನೋ ಮೈಯಲ್ಲಿ ರೋಮಾಂಚನ. ನಾವು ಕಡೆಗೆ ಬಂದ್ಕೊಂಡು ಯಾವ ಪದ್ಯ ಹಾಡಿದ್ರೆ ನಮ್ಮ ಮನೇಲಿ ರಾಜ್ಯ ಮನೇಲಿ ಇದೆ ಮಾಡೋದು. ಅದೇ ನೀವು ಕೇಳ್ತಾ ಇದ್ರಿ, ಮತ್ತೆ ನೀವು ಏನ್ ಮಾಡ್ತಿದ್ರಿ ಅಂದ್ರೆ ಇವಾಗ ನೀವೇ ಹಾಡ್ತಾ ಇದ್ದೀರಾ, ಏನು ಖುಷಿ ಅಲ್ವಾ ಒಂದ್ ರೀತಿ. ಬಟ್ ನೀವು ಆ ಪ್ಲೇಸ್ ಅಲ್ಲಿ ಆ ಸ್ಟಾರ್ ಗಳನ್ನ ಹೇಗೆ ನೋಡ್ತಾ ಇದ್ರಿ, ಈಗ ನೀವು ಆ ಸ್ಟಾರ್ ಗಳ ಪ್ಲೇಸ್ ಅಲ್ಲಿ ಇದ್ದೀರಾ, ಸೊ ನಿಮ್ಗೆ ಏನೋ ಒಂಥರ ಖುಷಿ ಆಗಲ್ವಾ? पल पल दिल के पास तुम रहती हो, पल पल दिल के पास तुम रहती हो, जीवन ये कहती हो, पल पल दिल के पास तुम रहती हो। तेरा चल लहराए, हर रात यादों की बारात ले आए, मैं सांस लेता हूँ तेरी खुशबू आती है, एक महका महका सा पैगाम लाती है, मेरे दिल की धड़कन भी तेरे गीत गाती है, पल पल दिल के पास तुम रहती हो।
कल तुझको देखा था मैंने अपनी आंगन में, जैसे कह रही थी तुम मुझे बांध लो बंधन में। ये कैसा रिश्ता है, ये कैसे सपने हैं, बेगाने होकर भी क्यों लगते अपने हैं। मैं सोच में रहता हूँ, भर भर के कहता हूँ, पल पल दिल के पास तुम रहती हो। तुम सोचोगी क्यों इतना मैं तुमसे प्यार करूं, तुम समझोगी दीवाना मैं भी इकरार करूं। दीवानों की ये बातें दीवाने जानते हैं, जलने में क्या मजा है परवाने जानते हैं। तुम यूं ही जलाते रहना आकर ख्वाबों में, पल पल दिल के पास तुम रहती हो। जीवन मीठी प्यास ये कहती हो, पल पल दिल के पास तुम रहती हो। ಸೊ ಈ ಫೀಲ್ಡ್ಗೆ ಬಂದು ಎಷ್ಟು ಸಮಯ ಆಯ್ತು ನೀವು? ಅದೇ 91ರಲ್ಲಿ ನಾವು ಇದೇ ಮನೇಲಿ ಇಟ್ಕೊಂಡು ನಾವು ಮಾತಾಡಿದ್ವಲ್ಲ. ನಂತರ ನಾವಿಬ್ರು ಸಂಜೆ ಸೇರೋದ್ರಿಂದ, ಸಾಯಂಕಾಲ ಹೊತ್ತಿಗೆ ಸೇರೋದ್ರಿಂದ ನಮ್ದು ಟ್ರೂಪಿನ ಹೆಸರು ಸಂಜೆ ಮೆಲೋಡೀಸ್ ಅಂತ ಕಟ್ಕೋಬೇಕಂತ ನಮ್ದು ಆಸೆ ಆಗಿತ್ತು. ಇದಾದ ನಂತರ ಏನಾಯ್ತು, ನಮ್ಮೂರಲ್ಲಿ ಒಬ್ರು ನಾವು ಒಂದು ರಂಗ ಇದು ಮಾಡಿದ್ವಿ, ಲಾವಣ್ಯ ಕಲಾವಿದರು ರಂಗದೊಂದು ಶಿಬಿರ ಮಾಡಿದ್ರು. ಆಗ ಸುರೇಶ್ ಆನ್ಗಳಿರು ಅಂತ NST ಬೆಂಗಳೂರದವರು ಅಧ್ಯಕ್ಷ ಪ್ರೆಸಿಡೆಂಟ್, ಅವರಿಗೆ ಪ್ರಿನ್ಸಿಪಾಲ್ ಏನೋ ಸ್ಕೂಲ್ ಇತ್ತು, ಅವರು ಇದರಿಂದ ಚೋರಾಚರಣದಾಸ ನಾಟಕ ಆಯ್ತು. ನಾನು ಅದರಲ್ಲಿ ಭಾಗವಹಿಸಿದ್ದೆ. ನಾನು ಮೇಳ ಮತ್ತೆ ಆಕ್ಟಿಂಗ್ ಎಲ್ಲ ಇತ್ತು, ಹಾಡೋದೆಲ್ಲ ಇತ್ತು. ಸೊ ಅದ್ರಲ್ಲಿ ನಾಗರಾಜ್ ಗಾಣಿಕ ಅಂತ ಒಬ್ರು ಪಾರ್ಟಿಸಿಪೇಟ್ ಮಾಡಿದ್ರು, ನಮ್ಮೂರಿನವರೇ. ಅವ್ರಿಗೆ ಹಾಡೋದು ಅಭ್ಯಾಸ ಇತ್ತು. ಹಿಂಗೆ ನಾವು ನಾಟಕ ಶುರು ಮೊದಲು ಇದೇ ಕೆಲಸ ನಮ್ಗೆ, ಹಾಗಾಗಿ ನಿಮ್ಮ ಒಂದು ವೇದಿಕೆ ಕಲ್ಪಿಸಿಕೊಟ್ರು, ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಗೆ. ಅದೇ ರೀತಿ ಈಗ ಒಂದು ನಿಮ್ಗೆ ಫ್ಯಾಮಿಲಿಯಲ್ಲಿ ನಿಮ್ಮದು ಪರ್ಸನಲ್ ಆಗಿ ಬೇರೆ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಹೌದು, ಮತ್ತೆ ಅದು ಮತ್ತೆ ಇದು ಮ್ಯಾನೇಜ್ ಮಾಡ್ತೀರಾ? ಈಗ ಕಾರ್ಯಕ್ರಮಗಳೇ ಕಮ್ಮಿ, ಕರೆದ್ರೆ ಹೋಗ್ತೇನೆ, ಇಲ್ಲ ಅಂತ ಏನಿಲ್ಲ. ಅದೇ ರೀತಿ ಫ್ಯಾಮಿಲಿ ಅವರು ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಈ ಒಂದು ಸಿಂಗಿಂಗ್ ಗೆ? ನಮ್ದು ಕರ್ಕರ ಎಲ್ಲ ಸಹಿಸ್ಕೊಳ್ತಾರೆ ಮನೇಲಿ. ಯಾರು ಮಗಳಿದ್ದಾರಾ ನಿಮ್ಗೆ? ಮಗಳಿದ್ದಾರೆ, ಮತ್ತೆ ಮಗಳು ಮತ್ತೆ ಹೆಂಡತಿ, ಇವರು ನೀವು ಇರೋದು ಮನೆಯಲ್ಲಿ ಇಷ್ಟೇ, ಜಾಯಿಂಟ್ ಫ್ಯಾಮಿಲಿ ಏನಿಲ್ಲ? ಇಲ್ಲ. ಓಕೆ, ಹಾಗಾಗಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪ್ರೋಗ್ರಾಮ್ ಎಲ್ಲ ಇರುವಾಗ? ಏನೇನು ತೊಂದರೆ ಇಲ್ಲ. दिल क्या करे जब किसी से किसी को प्यार हो जाए, जाने कहाँ कब किसी का किसी से प्यार हो जाए। ऊंची ऊंची दीवारों से इस दुनिया की रस्में, ना कुछ तेरे बस में झूल
कुछ मेरे बस में। दिल क्या करे जब किसी से किसी को प्यार हो जाए। जाने कहा कब किसी का किसी से प्यार हो जाए। जैसे पर्वत पे घटा झुकती है, जैसे सागर से लहर उठती है, ऐसे किसी चेहरे पे निगाह रुकती है। जैसे पर्वत पे घटा झुकती है, जैसे सागर से लहर उठती है, ऐसे किसी चेहरे पे निगाह रुकती है। ओ, रोक नहीं सकती नजरों को दुनिया भर की रस्में, ना कुछ तेरे बस में चूली, ना कुछ मेरे बस में। दिल क्या करे जब किसी से किसी को प्यार हो जाए। जाने कहा कब किसी का किसी से प्यार हो जाए। तेरी याद में सबको भुला दूं, दुनिया को तेरी तस्वीर बना दूं। मेरा बस चले तो दिल चीर के दिखा दूं। हाँ मैं तेरी याद में सबको भुला दूं, दुनिया को तेरी तस्वीर बना दूं। मेरा बस चले तो दिल चीर के दिखा दूं। ओ, तोड़ रहा है सात लहू पे प्यार तेरा नस नस में, ना कुछ तेरे बस में चूली, ना कुछ मेरे बस में। दिल क्या करे जब किसी से किसी को प्यार हो जाए। जाने कहा कब किसी का किसी को प्यार हो जाए। ऊंची ऊंची दीवारों सी इस दुनिया की रस्में, ना कुछ तेरे बस में चूली, ना कुछ मेरे बस में। दिल क्या करे जब किसी से किसी को प्यार हो जाए। जाने कहा कब किसी का किसी को प्यार हो जाए।
ಓಕೆ ವೀಕ್ಷಕರೇ, ಯದುರಾಜ್ ಬೈಂದೂರು ಇವ್ರ ಜೊತೆ ಮಾತುಕತೆ ಮತ್ತೆ ಮುಂದುವರಿಸೋಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. फूलों के रंग से दिल की कलम से तुझको लिखी रोज पाती, कैसे बताऊं किस किस तरह से पल पल मुझे तू सताती, तेरे ही सपने लेकर के सोया, तेरे ही यादों में जाना, तेरे ख्यालों में उलझा रहा लूं जैसे कि माला में धागा. हाँ, बादल बिजली चंदन पानी जैसा अपना प्यार लेना होगा जन्म हमें कहीं कहीं बार. हाँ, इतना मधुर इतना मधुर तेरा मेरा प्यार लेना होगा जन्म हमें कहीं कहीं बार. सांसों की सरगम धड़कन की बीना सपनों की गीतांजलि तू, मन की गली में महके जो हरदम ऐसे ही जो ही कली तू. छोटा सफर हो लंबा सफर हो, सुनी डगर हो या मेरा, याद तो आए नम हो जाए भीड़ बीच खेला. हाँ, बादल बिजली चंदन पानी जैसा अपना प्यार लेना होगा जन्म हमें कहीं कहीं बार. हाँ, इतना मधुर इतना मधुर तेरा मेरा प्यार लेना होगा जन्म हमें कहीं कहीं बार. पूरब हो पश्चिम उत्तर हो दक्षिण तू हर जगह मुस्कुराए, जितना ही जाऊं मैं दूर तुझसे उतनी ही तू पास आए. आंधी ने रोका पानी ने ठोका, दुनिया ने हंसकर पुकारा, तस्वीर तेरी लेकिन ये मैं कर आया सबसे किनारा. हाँ, बादल बिजली चंदन पानी जैसा अपना प्यार लेना होगा जन्म हमें कहीं कहीं बार. हाँ, इतना मधुर इतना मधुर तेरा मेरा प्यार लेना होगा जन्म हमें कहीं कहीं बार कहीं कहीं बार कहीं कहीं बार.
ನಿಮ್ಮ ಫೇವ್ರೆಟ್ ಒಂದು ಗಾಯಕನಿಗೊಂದು ಫೇವ್ರೆಟ್ ಒಂದು ಸಿಂಗರ್ ಅಂತ ಇರ್ತಾರೆ. ಸೊ ಆ ಸಿಂಗರ್, ನಿಮ್ಮದು ಫೇವ್ರೆಟ್ ಸಿಂಗರ್ ಯಾರು? ಈ ಸ್ಥಾನ ಇಬ್ಬರಿಗೆ ಕೊಟ್ಟಿದ್ದೀನಿ. ಓಕೆ. ಈ ಸ್ಥಾನ ಯಾರಿಗೂ ಬಿಟ್ಕೊಡೋದಿಲ್ಲ ನಾನು. ಓಕೆ. ಮೊದಲನೇದಾಗಿ SP ಬಾಲಸುಬ್ರಹ್ಮಣ್ಯ, ನಿಜವಾಗಿ. ಎರಡನೇದಾಗಿ ಕಿಶೋರ್ ಕುಮಾರ್. ಓಕೆ. ಇವರಿಬ್ರು ನಿಮ್ಮ ಫೇವ್ರೆಟ್ ಸಿಂಗರ್? ಖಂಡಿತವಾಗಿ. ಇವ್ರನ್ನ ಬಿಟ್ಟೆ ಇವರಿಂದ ನೀವು ತುಂಬಾ ಕಲ್ತಿದ್ದೀರಾ? ಓಕೆ. ಜಾಸ್ತಿ ಹಾಡೋದಿದ್ದು ನಾನು ಅವ್ರದ್ದೇ ಹಾಡನ್ನ ಹಾಡ್ತೀರಾ? ಹಾಡ್ತೀನಿ. ಓಕೆ. ಅದೇ ರೀತಿ ಒಂದು ಗಾಯಕರಿಗೆ ನಿಮ್ಮದೇ ಆದಂತಹ ಒಂದು ಫೇವ್ರೆಟ್ ಸಾಂಗು, ಒಂದು ಗೀತೆ ಅಂತ ಇರ್ತದೆ. ಅಂದರೆ ಕೆಲವರಿಗೆ ಭಾವಗೀತೆ ಇರ್ಬೋದು, ಅದು ವೆರೈಟೀಸ್ ಆಫ್ ಅಂದರೆ ಸಂಗೀತದಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡ್ಕೊಳ್ತಾರೆ. ಕೆಲವರು ನೀವು ಹೇಳಿದಾಗೆ ಓಲ್ಡ್ ಸಾಂಗ್ ಆಯ್ಕೆ ಮಾಡ್ತಾರೆ. ಸೊ ಹಾಗೆ ನೀವು ಎಲ್ಲಿಯಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಂತಾದರೆ ಒಬ್ಬರದೊಂದು ಗೀತೆ ಅಂತ ಇರ್ತದೆ, ಅದನ್ನು ಅವರು ಆ ಫಂಕ್ಷನಲ್ಲಿ ಹಾಡ್ತೇವೆ ಅಂತ ಅಂದ್ಕೊಂಡು ಹೋಗ್ತಾರೆ. ಬಟ್ ಪ್ರತಿಯೊಂದು ಫಂಕ್ಷನಲ್ಲಿ ಕೂಡ ಆ ಸಾಂಗನ್ನು ಹಾಡ್ತಾರೆ. ನಮ್ಮ ಅಂದರೆ ಅವರದೊಂದು ಪದ್ಯ ಅಂತಾರೆ, ಅದು ಅವರದೊಂದು ಸಂಗೀತ ಅಂತಾರೆ. ಸೊ ಅಂತ ಒಂದು ಗೀತೆ ಯಾವುದು ನಿಮ್ಮ ಪ್ರಕಾರ? ನಿಮ್ಗೆ ಯಾವ್ದಾದ್ರು ಇದೆಯಾ? ಅಲ್ಲಿ ಈ ಪ್ರಶ್ನೆ ನೀವು ಕೇಳ್ತಿರೋ ನನಗೊಂದು ಅನುಮಾನ ಇದ್ದಿತ್ತು. ಓಕೆ. ಯಾಕಂದ್ರೆ ನಿಮ್ದು ಕಾನ್ಸೆಪ್ಟ್ ಹಾಗಿದೆ ನೋಡಿ, ನನ್ನ ಪ್ರಿಯತೆ ಹಾಡು. ಎಸ್, ಖಂಡಿತ. ಇದಕ್ಕೆ ಉತ್ತರ ಕೊಡೋಕೆ ಯಾವ ಇಲ್ಲಿ ಕೂತ್ಕೊಳ್ತಾರಲ್ಲ ಈ ರೆಡ್ ಸೀಟ್ ನಲ್ಲಿ, ಈ ಸೀಟಲ್ಲಿ ಕೂತ್ಕೊಳ್ಳೋದು ಖಂಡಿತ ಸಾಧ್ಯ ಇಲ್ಲ. ಕೊಡ್ಬೋದು, ಯಾರಾದ್ರೂ ಕೊಡ್ಬೋದು. ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ನೀವು ನನ್ನ ಎದುರು ಏನ್ ಮಾಡ್ತೀರಿ ಗೊತ್ತಾ? ಈಗ ಇಲ್ಲಿ ರಾಶಿ ಹಾಕಿಟ್ಟಿದ್ದೀರಿ, ಮುತ್ತು ರತ್ನ ವಜ್ರ ವೈಢೂರ್ಯ ಏನಿದೆ ನೋಡಿ, ನವರತ್ನಗಳ ರಾಶಿನೇ ಹಾಕೊಂಡು ಸರ್ ನಿಮ್ಗೆ ಇದ್ರಲ್ಲಿ ಒಂದು ಒಳ್ಳೇದೊಂದು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ರೆ ಹೆಂಗ? ಸಾಧ್ಯವೇ ಇಲ್ಲ. ಎಲ್ಲವೂ ನಿಮ್ಮ ಪ್ರಕಾರ ಪ್ರತಿಯೊಂದು ಹಾಡು ಕೂಡ ಅದ್ಭುತವೇ, ಫೇವ್ರೇಟ್ ಅಂತ ಹೇಳ್ತೀರಾ ನೀವು. ಯಾವುದೇ ಒಂದು ಗೀತೆಯನ್ನು ಹಾಡ್ಲಿ ನೀವು ಇಷ್ಟಪಟ್ಟೆ ಹಾಡ್ತೀರಾ? ಖಂಡಿತವಾಗಿ. ಯಾಕಂದ್ರೆ ಒಂದು ಇದೆಯಲ್ಲ, ಎಲ್ಲಿವರೆಗಂದ್ರೆ ಆ ಒಂದು ಏಜ್ 60ರ ಶತಕದಿಂದ 90ರ ಶತಕದವರೆಗೆ ಬರತಕ್ಕಂತಹ ಎಲ್ಲ ಗೀತೆಗಳಿದೆಯಲ್ಲ, ಅದರಲ್ಲಿ ನಿರ್ದೇಶಕರದ್ದು, ಸಾಹಿತಿಗಳದ್ದು, ಗಾಯಕರದ್ದು ಎಲ್ಲರದೊಂದು ಎಫರ್ಟ್ ಇದೆ, ಅದರಲ್ಲಿ ಬೆವರಿದೆ. ಅವ್ರು ಹೇಳ್ಬೇಕಂದ್ರೆ ಅದರಲ್ಲಿ ಅವ್ರದ್ದು ಬೆವರಿದೆ. ಕನಸು ಅದಲ್ಲ, ಒಂದೊಂದು ಗೀತೆ ಅನ್ನೋದು ಅವ್ರದ್ದೊಂದು ಮಗು ಅದು. ಈಗ ತಕ್ಷಣಕ್ಕೆ ಡೆಲಿವರಿ ಆಗಿ ಹೋಗೋದಲ್ಲ ಅಲ್ಲ, ಖಂಡಿತ. ಹಾಗಾಗಿ ಪ್ರತಿಯೊಂದು ಹಾಡು ನಿಮ್ಗೆ ಒಂದು ಇಷ್ಟಪಟ್ಟೆ ಹಾಡ್ತೀರ ಅಂತ ಹೇಳ್ತೀರಾ. ಅದೇ ರೀತಿ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಎಲ್ಲ ಬಂದಿದೆ. ಸೊ ನೀವೀಗ ಹೇಳಿದ್ರಿ ಸ್ಟಾರ್ ಮೇಕರ್ ಅದೆಲ್ಲ ಉಂಟು, ಸೋಷಿಯಲ್ ಮೀಡಿಯಾಗಳೆಲ್ಲ ಉಂಟು. ಸೊ ಅದ್ರ ಬಗ್ಗೆ ಏನ್ ಮಾತಾಡ್ದೆ ಅಂದ್ರೆ ತುಂಬಾ ಇವಾಗ ಅಡ್ವರ್ಟೈಸ್ಮೆಂಟ್ ಆಗ್ತದೆ ಈ ಮೊದ್ಲೇನಿತ್ತು, ಟ್ಯಾಲೆಂಟ್ ಇದ್ದವ್ರು ಯಾರಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಪ್ರತಿಯೊಬ್ಬರ ಟ್ಯಾಲೆಂಟ್ ಹೊರ ಬರ್ತಾ ಇದೆ. ಸೊ ಇದರ ಬಗ್ಗೆ, ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು ಮಾತನಾಡ್ತೀರಾ? ನಿಜವಾಗಿ ಈ ಪ್ರಶ್ನೆ ನನಗೆ ತಪ್ಪಾಗಿ ಕೇಳ್ಬಿಟ್ರೆ ಅನ್ಸುತ್ತೆ ನನಗೆ. ಯಾಕೆ ನೀವು ಯೂಸ್ ಮಾಡಲ್ಲ ಇದೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ? ಯಾವ್ದು ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ನನ್ನ ಕಾಲೇಜ್ ಮೇಟ್ ಒಬ್ಳು ವಾಣಿ ಅಂತ ಇದ್ಲು. ಅವಳು ಕಳೆದ ವರ್ಷ ಫೇಸ್ಬುಕ್ ಓಪನ್ ಮಾಡಿದ್ದು ನಾನು 2008ರಲ್ಲಿ. 2008ರಲ್ಲಿ ಓಪನ್ ಮಾಡಿ ಮತ್ತೆ ಅದನ್ನು ತೆರೀಲಿಲ್ಲ. ಓಕೆ, ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು ಮಾತನಾಡಲಿಕ್ಕೆ ಇಷ್ಟ? ಅದರಲ್ಲಿ ಒಂದು ದಿವಸ ಕೇಳಿದ್ಲು, ನಂದೊಂದು ಹಾಡು ಅವಳಿಗೆ ಕಳಿಸಿದ್ದೆ ನಾನು, ಇದನ್ನು ಫೇಸ್ಬುಕ್ ಅಲ್ಲಿ ಹಾಕೋಮಾರೆ ಅಂತ. ಹಾಕಿದೆ, ಒಂದ್ 2-3 ಪದ್ಯ ಹಾಕಿದೆ. ಆಮೇಲೆ ವೈರಾಗ್ಯ ಬಂದೋಯ್ತು ನನ್ಗೆ. ಯಾಕಂದ್ರೆ ನನಗೂ ಗೊತ್ತಿಲ್ಲ, ಅದನ್ನ ನೋಡೋಕೆ ಬೇಜಾರು ಬರುತ್ತೆ. ಅಂದ್ರೆ ಎಷ್ಟೋ ಪುಟಗಳಿರುತ್ತೆ, ಯಾರ್ಯಾರ್ದು ಏನೋ ಕಳಿಸಿರ್ತಾರೆ, ನೋಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅದಕ್ಕಿಂತ ನೋಡ್ಲೇ ಇಲ್ಲ ಅನ್ನೋಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದಂತ ಹೇಳಿ ನಾನು ಅದನ್ನ ನೋಡ್ಲಿಲ್ಲ. ಹಾಗಾಗಿ ಇವತ್ತಿಗೆ ಪ್ರಚಾರದ ಗೀಳು ನನಗೆ ಮೊದ್ಲಿಂದೂ ಇಲ್ಲ. ಅದು ಯಾಕೋ ನನಗೆ ಗೊತ್ತಿಲ್ಲ. ನಾನು ಪ್ರಚಾರ ಮಾಡ್ಕೋಬೇಕು ಎಲ್ಲೋ ಒಂದ್ ಕಡೆಗೆ. ನನಗೆ ಒಬ್ಬೊಬ್ಬರಿಗೆ ಪ್ರಚಾರ ಮಾಡೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇದೆ. ನನಗೊಂದು ಗಿಲ್ಟ್ ಇದೆ, ಯಾಕಂದ್ರೆ ಶಾಸ್ತ್ರೀಯವಾಗಿ ನಾನು ಏನು ಅಭ್ಯಾಸ ಮಾಡಲಿಲ್ಲ, ಮತ್ತೆ ಸ್ವರ ಶುದ್ಧತೆ ನನಗಿಲ್ಲ ಅನ್ನುವಂಥದ್ದು ಒಂದು ಗಿಲ್ಟಿ ಇದೆ ನನಗೆ. ನಾನು ಹೇಗೆ ಹಾಡ್ತೇನೆ ಇವತ್ತಿಗೂ ನನಗೆ ಗೊತ್ತಿಲ್ಲ. ಕೇಳಿದ್ರೆ ಚೆನ್ನಾಗಿ ಹಾಡ್ತೇನೆ ಅಂತಾರೆ, ಇಲ್ಲಿ ಹೇಗೆ ಬಂತು ಅನ್ನೋದು ಕೂಡ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ, ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಛಲವೋ, ನಲಿವ ಗುಲಾಬಿ ಹೂವೇ ಒಲವು ಛಲವೋ ಒಲವು ಛಲವೋ. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ, ಸುಳಿದೆ ತಂಗಾಳಿಯಂತೆ,
ನುಡಿದೆ ಸಂಗೀತದಂತೆ ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ ಮನವಾನಿ ಸೇರದಂತೆ ಬಯಕೆ ನುಡಾಡುತ್ತದೆ ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೇಕೆ ದೂರಾದೆ ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೇಕೆ ದೂರಾದೆ ಹೀಗೆ ಮರೆಯಾದೆ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಚಲವೋ ನಲಿವ ಗುಲಾಬಿ ಹೂವೆ ಒಲವು ಚಲವು ಒಲವು ಚಲವು ಸುಮವೇ ನೀ ಬಾಳದಂತೆ ಬಿಸಿಲಾನಿ ನೋಡದಂತೆ ಸುಮವೇ ನೀ ಬಾಳದಂತೆ ಬಿಸಿಲಾನಿ ನೋಡದಂತೆ ನೆರಳಲ್ಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಎಲ್ಲೆಲ್ದು ಎಲ್ಲೆಲ್ದು ಇರುಗಿ ಹಾಯಾಗಿ ಹೀಗೆ ಇರಲಿ ನನಗೆಲ್ಲ ಬೇಗೆ ಕನಸಲಿ ನೋಡಿದ ಸಿರಿಯನ್ನು ಮರೆವೆ ನಿನಗಾಗಿ ನನಗಾಗಿ ಕನಸಲಿ ನೋಡಿದ ಸಿರಿಯನ್ನು ಮರೆವೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಚಲವೋ ನಲಿವ ಗುಲಾಬಿ ಹೂವೆ. ಬಟ್ ಏನು ಗೊತ್ತಾ, ನಿಮ್ಮ ಒಂದು ಈ ಒಂದು ಸ್ವರ ಅದ್ಭುತ ಆಗಿರೋದ್ರಿಂದ ನೀವು ಇಷ್ಟವರೆಗೆ ಬಂದಿದ್ದೀರಾ. ಎಷ್ಟೋ ಜನಕ್ಕೆ ಇಷ್ಟು ಕೂಡ ಇರೋದಿಲ್ಲ ಅಲ್ವಾ. ಸೊ ಅದೊಂದು ಖುಷಿ ಅಲ್ವಾ ನಿಮ್ಗೆ. ಸಿಂಗರ್ ಆಲ್ಮೋಸ್ಟ್ ನೀವು ಸಿಂಗರ್ ಆಗಿದ್ದೀರಾ. ಸೊ ಅದೊಂದು ಖುಷಿ. ಅದೇ ರೀತಿ ನಿಜವಾಗಿ ನಾನಲ್ಲ, ನಾನು ಏನು ಹಾಡ್ತಾ ಇಲ್ಲ. ಅವ್ರು ಕೊಟ್ಟಿರೋ ಭಿಕ್ಷೆ. ಈ ಕಿಶೋರ ಕುಮಾರ್ ಅವ್ರು ಹಾಡಿದ್ರೆ ಅದು ಅವ್ರು ಕೊಟ್ಟಿರೋದು. SP ಅವ್ರ ಗುರುಗಳ ಹಾಡಿರೋ ಅದು ಅವ್ರು ಕೊಟ್ಟಿರೋ ಭಿಕ್ಷೆ. ಅದು ನಿಜ. ಅವರಿಗೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಸಂಗೀತ ನಿರ್ದೇಶಕರು ಸಾಹಿತಿಗಳು ಕೊಟ್ಟ ಭಿಕ್ಷೆ ಅಂತ ಅವ್ರು ಹೇಳ್ತಾರೆ. ನಾವು ಅವ್ರು ಹಾಡಿ ಬಿಟ್ಟಿದ ನಂತರ ನಾವು ಹಾಡೋದಲ್ವಾ, ಹಾಗಾಗಿ ಅವ್ರದ್ದು ಭಿಕ್ಷೆ. ಅದೇ ರೀತಿ ಸರ್, ನೀವು ಇವಾಗ ಒಂದು ಸಂಗೀತದಲ್ಲಿ ಯಾವುದ್ರಲ್ಲಿ ಆದರೂ ಅವಕಾಶ ಸಿಕ್ಕಿದ್ರೆ ಈ ಅವಕಾಶದ ಬಗ್ಗೆ ಅಂದರೆ ಕೆಲವರು ಬಿಟ್ಕೊಡ್ತಾರೆ ಅವಕಾಶ ಸಿಕ್ಕಿದ್ದನ್ನು. ಸೊ ಈ ಥರ ಒಂದು ಗಾಯಕರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವಕಾಶ ಸಿಕ್ಕಿದಾಗ ಕೆಲವರು ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಅವಕಾಶ ಈ ಒಂದು ಗಾಯಕರಿಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಅಯ್ಯೋ, ಖಂಡಿತ ಮುಖ್ಯ. ಅದನ್ನ ಯಾವ ಕಾರಣಕ್ಕೂ ಬಿಟ್ಕೋಬಾರ್ದು. ಅವಕಾಶ ಅನ್ನೋದು ಅದ್ರಲ್ಲಿ ಏನು ಸಿಕ್ಲಿ ಸಿಗದೆ ಹೋಗ್ಲಿ, ಒಬ್ಬ ಗಾಯಕನಿಗೆ ಪ್ರಥಮತ ಬೇಕಾಗಿರೋದು ಆತ್ಮ ಸಂತೋಷ ಅನ್ನುವಂಥದ್ದು. ಅದನ್ನ ಇಟ್ಕೊಂಡು ನಾವು ಅವಕಾಶನ ಹಿಡ್ಕೋಬೇಕು. ಅಲ್ಲಿ ನನಗೆ ಹಣ ಸಿಗುತ್ತೆ ಅಂತನೋ ಅಥವಾ ಅದ್ರ ನಂತರ ನಾನು ದೊಡ್ಡ ಮೆಟ್ಲನ್ನು ನಾನು ಹಾರ್ತೀನಿ ಅಂತನೋ ಅದು ಯಾವುದು ಇಟ್ಕೊಳ್ಳದೆ ಆ ಸಿಕ್ಕಿದ ಅವಕಾಶವನ್ನ ಉಪಯೋಗ ಮಾಡ್ಕೋಬೇಕು. ಮತ್ತೆ ಸಂಪೂರ್ಣ ಎಫರ್ಟ್ ಅನ್ನು ಹಾಕ್ಬೇಕು. ಮತ್ತೆ ನಾವು ಕಲಾವಿದರು ಯಾವತ್ತು ನಿರ್ದೇಶಕರ ಕೈಯ ಗೊಂಬೆ. ಅದು ನಾಟಕರಂಗ ಇರ್ಬೋದು ಅಥವಾ ಇದು ಸಂಗೀತ ಇರ್ಬೋದು, ಅವರ ಗೊಂಬೆ. ಯಾಕಂದ್ರೆ ಅವ್ರದ್ದೊಂದು ಚೌಕಟ್ಟು ಅಂತಿರುತ್ತೆ, ಆ ಪಟ್ಟಂತಿರುತ್ತೆ. ನಿರ್ದೇಶಕರು ಹೆಂಗೆ ಹೇಳ್ತಾರೋ ಅಷ್ಟು ಮಾತ್ರ ನಮ್ಮ ಕೆಲಸ. ಆ ಥರ.
ನಿನ್ನಂದ ನಿನಗಾಗಿಯೇ ಈ ಜನ್ಮ ಮರವೆನೆ ನಾ ಬಿಡುವೆನೆ ನಿನ್ನ ಎಲ್ಲೇ ನೀರು. ಏನು ಕಂಗಳು ಏನು ತುಟಿಗಳು ತಳುಕಿ ಆಡುವ ನಡುವು ಬಿರುಸು ನುಡಿಯಳು ಸೊಗಸು ನಡೆಯಳು ಆಸೆ ಮನಸೊಳು ಏನು ಕಂಗಳು ಏನು ತುಟಿಗಳು ತಳುಕಿ ಆಡುವ ನಡುವು ಬಿರುಸು ನುಡಿಯಳು ಸೊಗಸು ನಡೆಯಳು ಆಸೆ ಮನಸೊಳು ನೋಟದ ಬೇಟೆಯ ನಾಡಲು ನೀನು ಸೋತೆ ಕ್ಷಣಗಳು ನನಗಾಗಿಯೇ ನಿನ್ನಂದು ನಿನಗಾಗಿಯೇ ಈ ಚಂದವು ಮರುವೆನೆ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲೇ ನೀರು. ಕಣ್ಣು ಕಣ್ಣಲ್ಲಿ ತುಟಿಯು ತುಟಿಯಲ್ಲಿ ಸೇರಿ ನಲಿಯಲಿ ತನುವು ಅರಳಲಿ ಮನವು ಕುಣಿಯಲಿ ಹೃದಯ ಹಾರಲಿ ಕಣ್ಣು ಕಣ್ಣಲ್ಲಿ ತುಟಿಯು ತುಟಿಯಲ್ಲಿ ಸೇರಿ ನಲಿಯಲಿ ತನುವು ಅರಳಲಿ ಮನವು ಕುಣಿಯಲಿ ಹೃದಯ ಹಾರಲಿ ಪ್ರೇಮದ ಗಾನದಿ ಹೃದಯಗಳೆರಡು ಬೆರೆತು ಹೋಗಲಿ ನನಗಾಗಿಯೇ ನಿನ್ನದು ನಿನಗಾಗಿಯೇ ಈ ಜನ್ಮದು ಮರುವೆನೆ ನಾ ಬಿಡುವೆನೆ ನಿನ್ನ ಎಲ್ಲೇ ನೀರು. ಈಗ ನಮ್ಮ ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಸೊ ನಾವು ವೀಕ್ಷಕರಿಗೆ ಅಥವಾ ಯಾರಿಗಾದರೂ ನಿಮ್ಮದು ಇನ್ಯಾರಿಗಾದರೂ ನಿಮ್ಮ ಈ ಸೈಡಿಂದ ನಮ್ಮ ಪ್ರೋಗ್ರಾಮ್ ಸೈಡಿಂದ ಏನಾದರೂ ಹೇಳೋದಕ್ಕಿದ್ರೆ ಹೇಳ್ಬೋದು. ಯಾಕಂದರೆ ಇದು ಯಾರು ನೋಡ್ತಿರೋ ಇದು ಈ ಕಾರ್ಯಕ್ರಮಗಳನ್ನೆಲ್ಲ ನೀವೆಲ್ಲರೂ ನನ್ನನ್ನು ಬೆಳೆಸಿದ್ದೀರಿ. ಯಾಕಂದರೆ ನಿಮ್ಮ ಪ್ರೀತಿನೇ ನನಗೆ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿರೋದು. ನೀವು ನಾನು ಹಾಡಿರೋದನ್ನು ಒರಿಜಿನಲ್ ಕೇಳಿಯೂ ಸಹ ನನ್ನ ಧ್ವನಿಯಿಂದ ಆ ಹಾಡನ್ನು ಕೇಳಿಯೂ ಅದನ್ನು ಮೆಚ್ಚಿಕೊಂಡು ನನಗೆ ಹರಿಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ನನ್ನದೇ ಆದಂಥ ಒಂದು ಅಭಿಮಾನಿಗಳು ತುಂಬ ಜನ ಇದ್ದೀರಿ, ಸ್ಪೆಷಲ್ ಆಗಿರ್ತಕ್ಕಂಥ ಅಭಿಮಾನಿಗಳು ಇದ್ದೀರಿ. ಆಗಾಗ ಇದು ಹಿಂಗೆ ಹಾಡಬೇಕಿತ್ತು ನೀವು, ಇದನ್ನು ಹಾಡಬೇಕಿತ್ತು ನೀನು ಅಂತೇಳಿ ಹೇಳುವಂಥ ಸ್ನೇಹಿತರು ಅಭಿಮಾನಿಗಳು ಇದ್ದೀರಿ. ಹಾಗಾಗಿ ನೀವು ಇವತ್ತು ನಾನು ಈ ಇದರಲ್ಲಿ ಸ್ಪಂದನ ಚಾನಲ್ನಲ್ಲಿ ಕೂತ್ಕೊಂಡು ಇವ್ರ ಜೊತೆಗೆ ದಿವ್ಯಾ ಅವ್ರ ಜೊತೆಗೆ ನಾನೊಂದು ಇಂಟರ್ವ್ಯೂ ಫೇಸ್ ಮಾಡ್ತೇನೆ ಅನ್ನೋದು ನನ್ನ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲಾಗಿತ್ತು. ಇದಕ್ಕೆಲ್ಲ ನೀವು ಕಾರಣ. ನೀವು ಇಲ್ಲಿ ನನ್ನನ್ನು ಶಿಫ್ಟ್ ಮಾಡಿದ್ದೀರಿ, ನೀವು ಹೀಗೆ ದಬ್ಬಿ ಹಾಕಿ ಇಲ್ಲಿ ಕೂಡಿಸಿದ್ದು ನೀವು. ಹಾಗಾಗಿ ನಿಮಗೆ ಪ್ರಥಮತಃ ನನ್ನ ಕೃತಜ್ಞತೆ. ಆಮೇಲೆ ನನ್ನನ್ನು ಗುರುತಿಸಿ ಈ ಮಟ್ಟದಲ್ಲಿ ನನ್ನನ್ನು ಗುರುತಿಸಿದ ಸ್ಪಂದನ ಚಾನಲ್ನ ಎಲ್ಲರಿಗೂ ಕೂಡ, ದಿವ್ಯಾ ಅವರಿಗಿರ್ಬೋದು, ಮತ್ತು ಅಲ್ಲಿ ಇವತ್ತು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಆ ಸ್ನೇಹಿತರಿಗೆ, ಅವರೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ನೀವಿಲ್ಲದೆ ನಾನಿಲ್ಲ. ನನ್ನ ಧ್ವನಿ ಎಷ್ಟೇ ಇರ್ಬೋದು, ಆದರೆ ಒಳಗೆ ಮಾಸ್ಟರಿಂಗ್ ಮಾಡೋರು ಅಥವಾ ಇವರಿಲ್ಲದೆ ನಾನಿಲ್ಲ.
ಈ ಕಲಾವಿದರಿಂದ ತಿಳ್ಕೋಬೇಕಷ್ಟೇ, ಸೌಂಡ್ ಅವ್ರು ಇಲ್ಲದೆ ಅಥವಾ ಈ ನಿಜ. ಚಾನಲ್ಗಳಿದೆ ನಾವಿಲ್ಲ. ಏನಿದ್ರು ನಮ್ಮನ್ನು ಬೆಳೆಸ್ಬೇಕಿದ್ರೆ ಇವರೆಲ್ಲ ಕಾರಣ. ಹಾಗೆ ಪ್ರೀತಿ ಅಭಿಮಾನಿಗಳು ಕಾರಣ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಈ ಒಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಂದು ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ನಮ್ಮ ಜೊತೆಗೆ ಯದುರಾಜ್ ಬೈಂದೂರು ಇವರು ಬಂದಿದ್ದರು. ಸೊ ಇವರನ್ನು ನಾವು ಒಂದು ಅದ್ಭುತ ಗಾಯಕರನ್ನು ನಾವು ಇವತ್ತಿನ ದಿನ ಪರಿಚಯಿಸಿಕೊಟ್ಟಿದ್ದೇವೆ ನಿಮಗೆ. ಮತ್ತೆ ಹೊಸ ಅದ್ಭುತ ಗಾಯಕರ ಜೊತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೇವೆ. ಅಷ್ಟರವರೆಗೆ ನೋಡ್ತಾ ಇರಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು